ಮೊದಲಿನಿಂದಲೂ ಕರಾವಳಿ ಜನರು ಬುದ್ಧಿವಂತರು, ಸ್ವಾಭಿಮಾನಿಗಳು ಎನ್ನುವ ಮಾತಿದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯವರು ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ಉದ್ಯಮ ನಡೆಸಿದ್ರೂ ಸ್ವಪರಿಶ್ರಮದಿಂದಲೇ ಯಶಸ್ವಿಯಾಗುತ್ತಾರೆ. ಮೀನು ತಿಂದರೆ ಬುದ್ಧಿವಂತರಾಗಬಹುದು ಎನ್ನುವ ಮಾತನ್ನ ಇಲ್ಲಿಯ ಜನರು ನಿರೂಪಿಸಿದ್ದಾರೆ ಎಂದು ಶಿವಮೊಗ್ಗ ಲೋಕಸಭಾ ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಬೈಂದೂರು ತಾಲೂಕಿನ ಗೋಳಿಹೊಳೆಯ ಎಲ್ಲೂರಿನಲ್ಲಿ ಸ್ಥಳೀಯ ಉದ್ಯಮಿ ಗೋವಿಂದ ಬಾಬು ಪೂಜಾರಿಯವರ ಕನಸಿನ ಮತ್ಸ್ಯಬಂಧನ ಪ್ರೈವೇಟ್ ಲಿಮಿಟೆಡ್ ಮೀನಿನ ಮೌಲ್ಯವರ್ಧಿತ ಖಾದ್ಯಗಳ ಉತ್ಪಾದನಾ ಘಟಕದ ಶಿಲಾನ್ಯಾಸ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಇಲ್ಲಿನ ಜನರು ಯಾವುದೇ ಕೆಲಸ ಹಾಗೂ ಉದ್ಯಮಗಳಿಗೆ ಕೈ ಹಾಕಿದ್ರೂ ಯಶಸ್ವಿಯಾಗಿ ಬರುತ್ತೇನೆಂಬ ವಿಶ್ವಾಸದಲ್ಲೇ ಇರುತ್ತಾರೆ. ಒಂದು ಸಣ್ಣ ಉದ್ಯಮವನ್ನ ಆರಂಭಿಸಿದ್ರೂ ಕೂಡ ಯಶಸ್ವಿಯಾಗಿ ನಿರ್ವಹಣೆ ಮಾಡುವವರು ಕರಾವಳಿಯ ಜನರು ಎಂದು ಬಹಳ ಅಭಿಮಾನದಿಂದ ಹೇಳುತ್ತೇನೆ. ನಂಜುಂಡಪ್ಪ ವರದಿಯ ಪ್ರಕಾರ ಬೈಂದೂರು ಕ್ಷೇತ್ರ ಅತ್ಯಂತ ಹಿಂದುಳಿದ ಕ್ಷೇತ್ರವಾಗಿದೆ. ಎಲ್ಲ ಸರ್ಕಾರಗಳು ಅಧಿಕಾರದಲ್ಲೇ ಇದ್ದಾಗಲೂ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಗಮನವನ್ನ ಕೊಡುತ್ತಲೇ ಬಂದಿದೆ. ಮತ್ಸ್ಯ ಉದ್ಯಮ ಮಾಡಲು ಮುಂದಾಗುವವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಉತ್ತೇಜನವನ್ನ ಕೊಡಲಾಗ್ತಾ ಇದೆ. ಗೋವಿಂದ ಬಾಬು ಪೂಜಾರಿಯವರು ತನ್ನೂರಿನಲ್ಲೇ ಇಂತಹ ಉದ್ಯಮವನ್ನ ನಡೆಸಲು ಮುಂದಾಗಿದ್ದಾರೆ. ಯಾವುದೇ ಪುಣ್ಯದ ಕಾರ್ಯಕ್ರಮಗಳಿಗೆ ದೇವರ ಆಶೀರ್ವಾದವನ್ನ ಬಯಸುತ್ತೇವೆ. ದೇವರ ಮಂತ್ರಿ ಎನಿಸಿಕೊಂಡಿರುವ ಮುಜರಾಯಿ ಇಲಾಖೆಯ ಮಂತ್ರಿಗಳ ಉಪಸ್ಥಿತಿಯಲ್ಲಿ ನಡೆದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಎಲ್ಲ ದೇವರ ಆಶೀರ್ವಾದ ಸಿಕ್ಕಿದೆ ಎಂದು ಭಾವಿಸಿಕೊಳ್ಳುತ್ತೇವೆ. ಆದಷ್ಟು ಬೇಗ ಗೋವಿಂದ ಬಾಬು ಪೂಜಾರಿಯವರ ಕನಸು ನನಸಾಗಲಿ ಎಂದು ಹಾರೈಸಿದ್ರು. ಯಾವತ್ತೂ ಕೂಡ ಕೈ ಚಾಚದೆ, ಸ್ವಾಭಿಮಾನವನ್ನ ಬಿಟ್ಕೊಡದೆ, ಆಗ್ಲೇ ಹೇಳಿದಾಗೆ ಪ್ರಪಂಚದ ಯಾವುದೇ ದಿಕ್ಕಿನಲ್ಲಿ ಎಷ್ಟೇ ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಶ್ರದ್ಧೆಯಿಂದ ಮತ್ತು ನಾನು ಯಶಸ್ವಿಯಾಗಿ ಬರ್ತೀನಿ ಅಂತ ಒಂದು ವಿಶ್ವಾಸದಲ್ಲಿ ಇವತ್ತು ನಮ್ಮ ಪ್ರಪಂಚದ ಮೂಲೆಗಳಲ್ಲಿ ನಾವೆಲ್ಲರೂ ಕೂಡ ನೋಡಿದೀವಿ. ವಿಶೇಷವಾಗಿ ನಮ್ಮ ಬೈಂದೂರು ಕ್ಷೇತ್ರ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಒಂದು ಕ್ಷೇತ್ರ ಇದು. ಇವತ್ತು ದೇವರ ಮಂತ್ರಿ ಅಂತ ನಾವೇನ್ ಹೇಳ್ತೀವಿ, ಮುಜರಾಯಿ ಮಂತ್ರಿಗಳೇ ವೇದಿಕೆಯಲ್ಲಿ ಇದ್ದಾಗ ಎಲ್ಲ ದೇವರ ಆಶೀರ್ವಾದನೂ ಕೂಡ ಸನ್ಮಾನಿತ ಗೋವಿಂದ ಬಾಬು ಪೂಜಾರಿ ಅವರಿಗೆ ಸಿಕ್ಕಿದೆ. ಆದಷ್ಟು ಬೇಗ ಇದೇ ಜಾಗದಲ್ಲಿ ಇಡೀ ಈ ಒಂದು ಗ್ರೌಂಡ್ ತುಂಬಿರ್ಬೇಕು. ಆ ರೀತಿ ಆದಷ್ಟು ಬೇಗ ಈ ಒಂದು ಯೋಜನೆ ತಮ್ದೇನು ಕನಸೇನಿದೆ ಇದು ನನ್ಸಾಗೋ ದಿಕ್ಕಿನಲ್ಲಿ ನಿಮ್ಮೆಲ್ಲರ ಒಂದು ಹಾರೈಕೆಯಿಂದ ದೇವರ ಆಶೀರ್ವಾದದಿಂದ ಉದ್ಘಾಟನೆ ಸಮಾರಂಭದಲ್ಲೂ ಕೂಡ ನಾವೆಲ್ಲರೂ ಕೂಡ ಪಾಲ್ಗೊಳ್ಳುವಂತ ರೀತಿಯಲ್ಲಿ ತಮ್ಮ ಒಂದು ದಿಟ್ಟ ಹೆಜ್ಜೆಯನ್ನೇನಿಟ್ಟಿದ್ರಿ ಆ ಒಂದು ಹೆಜ್ಜೆ ಯಶಸ್ವಿ ಆಗ್ಬೇಕು. ಈ ನಿರುದ್ಯೋಗಿಯ ಸಮಸ್ಯೆ ಇಲ್ಲಿ ವಿಶೇಷವಾಗಿ ಈ ಕ್ಯಾಶ್ಯೂನೆಟ್ ಒಂದು ಉದ್ಯಮ ಇಲ್ಲಿ ಚೆನ್ನಾಗಿ ನಡೀತಾ ಇದೆ. ಸಾವಿರಾರು ಜನ ಹೆಣ್ಮಕ್ಳಿಗೆ ಉದ್ಯೋಗ ಕೊಟ್ಟಿದೆ. ಅದೇ ರೀತಿ ನಿಮ್ಮಂತ ಕೈಗಾರಿಕಾ ಉದ್ಯಮಿಗಳು ನಮಗೆ ಜನ್ಮ ಕೊಟ್ಟಂತ ಊರನ್ನ ಮರೆತು ಬೆಂಗಳೂರು ಸೇರ್ಕೊಂಡಾದ್ಮೇಲೆ ನಿಮ್ ಪರಿಚಯ ಇಲ್ದಂಗೆ ನಡ್ಕೊಂತಾರೆ. ಆದ್ರೆ ಸನ್ಮಾನಿತ ಗೋವಿಂದ ಬಾಬು ಮತ್ತೆ ಅವ್ರ ಸ್ನೇಹಿತರು ಎಲ್ಲ ಒಟ್ಟಾಗಿ ಸೇರಿ ನನಗೆ ಜನ್ಮ ಕೊಟ್ಟಂತ ನಮ್ಮ ತಾಯಿ ಸಮಾನವಾದಂತ ನನ್ನ ಬೈಂದೂರು ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ ಮುಜರಾಯಿ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ತಾನು ಹುಟ್ಟಿ ಬೆಳೆದ ಊರಲ್ಲೇ ಉದ್ಯಮವನ್ನ ಪ್ರಾರಂಭಿಸಬೇಕು, ತನ್ಮೂಲಕ ಸಾವಿರಾರು ಯುವಕ ಯುವತಿಯರಿಗೆ ಉದ್ಯೋಗ ಸಿಗುವಂತಾಗಬೇಕು ಎಂಬ ಕನಸಿನೊಂದಿಗೆ ಮೀನಿನ ಮೌಲ್ಯವರ್ಧಿತ ಖಾದ್ಯಗಳ ಉತ್ಪಾದನಾ ಘಟಕ ಆರಂಭಿಸಲು ಮುಂದಾಗಿರುವ ಗೋವಿಂದ ಬಾಬು ಪೂಜಾರಿಯವರ ಸಾಹಸ ಶ್ಲಾಘನೀಯ. ಭಾರತ ದೇಶದಲ್ಲೇ ಕರ್ನಾಟಕ ಕಡಲ ಮೀನುಗಾರಿಕೆಯಲ್ಲಿ 4ನೇ ಸ್ಥಾನದಲ್ಲಿದೆ. ಒಳನಾಡು ಮೀನುಗಾರಿಕೆಯಲ್ಲಿ 9ನೇ ಸ್ಥಾನದಲ್ಲಿದೆ. ನಮ್ಮ ಇಲಾಖೆ ಕೆಲಸ ಮಾಡುವ ವೇಗ, ನಮ್ಮ ತಂಡದ ಶ್ರಮ ಗಮನಿಸಿದ್ರೆ ಭಾರತದ ದೇಶದಲ್ಲಿ ಕರ್ನಾಟಕ ಮೀನು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಬರುತ್ತೇವೆ ಎಂಬ ವಿಶ್ವಾಸ ಇದೆ ಎಂದು ಹೇಳಿದ್ರು. ಭಾರತ ದೇಶದಲ್ಲಿ ಕರ್ನಾಟಕ ಕಡಲ ಮೀನುಗಾರಿಕೆಯಲ್ಲಿ 4ನೇ ಸ್ಥಾನದಲ್ಲಿದೆ. ಒಳನಾಡು ಮೀನುಗಾರಿಕೆಯಲ್ಲಿ 9ನೇ ಸ್ಥಾನದಲ್ಲಿದೆ. ನಮ್ಮ ವಿಶ್ವಾಸ ಏನು ಅಂತ ಹೇಳಿದ್ರೆ, ನಾವು ಮಾಡುವಂತ ವೇಗ, ನಮ್ಮ ಶ್ರಮಗಳು, ಒಂದು ತಂಡವಾಗಿ ಕೆಲಸ ಮಾಡುವಂತ ರೀತಿ, ನಮ್ಮ ಅಧಿಕಾರಿಗಳ ಕೈ ಜೋಡಿಸುವಿಕೆ, ಮುಖ್ಯಮಂತ್ರಿಗಳ ಸಹಕಾರ, ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡ್ರೆ ನಮ್ಗನ್ಸುತ್ತೆ ಇನ್ನು 2.5 ವರ್ಷದೊಳಗೆ ನಾವು ಭಾರತ ದೇಶದಲ್ಲಿ ಕರ್ನಾಟಕ ಮೀನು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಬರ್ತೇವೆ ಅನ್ನುವಂಥ ವಿಶ್ವಾಸವನ್ನು ಹೊಂದಿದ್ದೇವೆ. ಹಾಗಾಗಿ ಗೋವಿಂದ ಪೂಜಾರಿ ಅವರ ಬಗ್ಗೆ ನಮಗಿರುವ ವಿಶ್ವಾಸ ಏನಂತ ಹೇಳಿದ್ರೆ, ಅವರಲ್ಲಿ ಹಣಕಾಸು ವ್ಯವಸ್ಥೆಗಳು ಯಾವ ರೀತಿ ಇರುತ್ತೋ ನಮ್ಗೆ ಯಾರಿಗೆ ಅರ್ಥ ಆಗುವುದಿಲ್ಲ. ಆದರೆ ಶ್ರದ್ಧೆಯಿಂದ ಕೆಲಸ ಮಾಡುವಂಥ ವಿಶ್ವಾಸ ಇದೆ. ಯಾವುದಾದ್ರೂ ಗುರಿ ಮುಟ್ಟುವಂಥ ತವಕೆ ಇದೆ.
ಸಮರ್ಪಣಾ ಮನೋಭಾವದಿಂದ ದುಡಿಯುವುದಿದೆ. ಅವ್ರ ಜೊತೆಲಿರುವಂಥ ಅರುಣ್ ಅಂತೇಳಿ ಇವರ ಡೈರೆಕ್ಟರ್ ಒಬ್ಬರಿದ್ದಾರೆ, ಅವರು ಕೂಡ ಅದೇ ಗುಣಮಟ್ಟದ ಕೆಲಸ ರಾತ್ರಿ ಹಗಲಂದೇ ಕೆಲಸ ಮಾಡೋದನ್ನು ನಾನು ಕಂಡಿದ್ದೆ. ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ರು. ಬಸರೂರು ಮಹಲಿಂಗೇಶ್ವರ ದೇವಸ್ಥಾನದ ಧರ್ಮದರ್ಶಿ ಬಿ ಅಪ್ಪಣ್ಣ ಹೆಗಡೆ ಶುಭಾಂಸನೆ ನೆರವೇರಿಸಿದ್ರು. ಮುಖ್ಯ ಅತಿಥಿಗಳಾಗಿ ಶಾಸಕ ಉಮಾನತ್ ಕೋಟ್ಯನ್, ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗಡೆ, ಮಾಜಿ ಶಾಸಕ ಗೋಪಾಲ್ ಪೂಜಾರಿ, ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಿತಿನ್ ಕುಮಾರ್, ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಎಂಎಲ್ ದೊಡ್ಮನಿ, ತಾಲೂಕು ಪಂಚಾಯತ್ ಅಧ್ಯಕ್ಷ ಮಹೇಂದ್ರ ಪೂಜಾರಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಂಕರ್ ಪೂಜಾರಿ, ಗೌರಿ ದೇವಾಡಿಕ, ಜಿಲ್ಲಾ ಸಹಕಾರ ಮೀನು ಮಾರಾಟ ಫೆಡರೇಷನ್ನ ಯಶ್ಪಾಲ್ ಸುವರ್ಣ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಜ್ ಪೂಜಾರಿ, ತಾಲೂಕು ಪಂಚಾಯತ್ ಸದಸ್ಯ ವಿಜಯ್ ಶೆಟ್ಟಿ, ರಘುನಾಥ್ ಜೋಯಿಶ್, ಉದ್ಯಮಿ ವೆಂಕಟೇಶ್ ಕಿಣಿ, ಉದ್ಯಮಿ ಗುರುರಾಜ್ ಪಂಜು ಪೂಜಾರಿ, ಕುಂದಾಪುರ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ರಾಮ್ ಕಿಶನ್ ಹೆಗ್ಡೆ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷೆ ಗೀತಾಂಜಲಿ ಸುವರ್ಣ, ಗ್ರಾಮ ಪಂಚಾಯತ್ ಸದಸ್ಯ ವಸಂತ್ ಹೆಗ್ಡೆ ಮೊದಲಾದವರು ಉಪಸ್ಥಿತರಿದ್ದರು. ಮತ್ಸ್ಯಬಂಧನ ಪ್ರೈವೇಟ್ ಲಿಮಿಟೆಡ್ನ ಎಂ ಗೋವಿಂದ ಬಾಬು ಪೂಜಾರಿ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಸ್ವಾಗತಿಸಿದ್ರು. ಗಾಯಕಿ ಗೀತಾ ಬೈಂದೂರು ಪ್ರಾರ್ಥಿಸಿದ್ರು. ಮತ್ಸ್ಯಬಂಧನ ಪ್ರೈವೇಟ್ ಲಿಮಿಟೆಡ್ನ ಅರುಣ್ ಧನ್ಪಾಲ್ ಧನ್ಯವಾದವಿದ್ರು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.